ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಭ್ರಮರಾಂಬಾಯ ನಮಃ. ದಿನಾಂಕ 3/5/2022 ಮಂಗಳವಾರ, ಅಕ್ಷಯ ತೃತೀಯ, ಬಸವ ಜಯಂತಿ. ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಹಾಗೂ ಜ್ಯೋತಿಷ್ಯ ಬಾಂಧವರಿಗೆ. ಮೇಷರಾಶಿ, ಕುಟುಂಬದ ವರ್ಗದಲ್ಲಿರುವವರಿಗೆ ವಿಶೇಷವಾದ ಆಭರಣ ಹಾಗೂ ಉಡುಪುಗಳನ್ನು ಒಳ್ಳೆಯದಾಗಲು ಕೊಡಿಸಲು ಅನುಕೂಲ ದಿನವಾಗಿದೆ. ವೃಷಭ ರಾಶಿ, ವಿವಿಧ ರೀತಿಯ ಕೃಷಿಗಳ ಆಹಾರ ತಯಾರು ಮಾಡುವವರಿಗೆ ಕೆಲಸವನ್ನು ಮಾಡಲು ಸರಿಯಾದ ನೌಕರರು ದೊರೆಯುತ್ತಿಲ್ಲ. ಮಿಥುನ ರಾಶಿ, ಅನೇಕ ವಿಧವಾದ ಕಾರ್ಯಗಳನ್ನು ಸುಗಮವಾಗಿ ಮಾಡಲು ಬೇರೆಯವರ ಸಹಕಾರ ಸರಿಯಾದ ಸಮಯಕ್ಕೆ ದೊರೆಯುವುದಿಲ್ಲ. ಕಟಕ ರಾಶಿ, ನಿಮ್ಮ ಮನೆಯಲ್ಲಿ ನಿಮ್ಮ ಸ್ವಂತ ಕಾರ್ಯಗಳನ್ನು ಮಾಡುವುದರಿಂದ ವಿವಿಧ ಅನುಕೂಲಗಳು ಇವೆ. ಸಿಂಹರಾಶಿ, ಸ್ನೇಹಿತರ ಜೊತೆ ವಿಶೇಷ ರೀತಿಯ ಕಾರ್ಯಗಳನ್ನು ಯೋಚಿಸಿ ಉತ್ತಮವಾದವನ್ನು ಪಡೆಯುವುದು. ಕನ್ಯಾ ರಾಶಿ, ಈ ದಿನ ನಿಮಗೆ ಮುಖ್ಯವಾಗಿ ಹಲವು ಕಾರ್ಯಗಳ ಪ್ರಾರಂಭ ಮಾಡಲು ವಿವಿಧ ರೀತಿಯಲ್ಲಿ ಸಹಾಯವಿದೆ. ತುಲಾ ರಾಶಿ, ಕುಟುಂಬದ ನಿರ್ವಹಣೆಗಾಗಿ ವಿವಿಧ ಮಾರ್ಗಗಳಿಂದ ಹಣವನ್ನು ಗಳಿಸುವಾಗ ತೊಂದರೆ ಬರುವುದು. ವೃಶ್ಚಿಕ ರಾಶಿ, ಕೇಂದ್ರ ಕಚೇರಿಯ ಮೇಲಿನ ಅಧಿಕಾರಿಗಳು ಒಳ್ಳೆಯ ಮಾರ್ಗದರ್ಶನದಿಂದ ನಿಮಗೆ ಉತ್ತಮವಾಗಿರುತ್ತದೆ. ಧನುಸ್ಸು ರಾಶಿ, ಬೇರೆ ವ್ಯವಹಾರಗಳನ್ನು ಬದಲಾವಣೆಯಿಂದ ಸುಮ್ಮನಾಗಿ ಆಡಳಿತ ಮಾಡುವುದನ್ನು ತೊಂದರೆ ಆಗಬಹುದು. ಮಕರ ರಾಶಿ, ರಾಜಕೀಯ ಮಾರ್ಗದಲ್ಲಿ ಕೆಲಸ ಮಾಡುವಾಗ ಉತ್ತಮ ಗಣ್ಯರ ಸಹಾಯದಿಂದ ನೆರವೇರುವುದು. ಕುಂಭರಾಶಿ, ಕೇಂದ್ರ ಸರ್ಕಾರಿ ಸಂಬಂಧ ಕೆಲಸಗಳಲ್ಲಿ ಉನ್ನತ ಮಟ್ಟದ ಧ್ಯೇಯ ಅಭಿಮಾನಗಳಿಗೆ ಧಕ್ಕೆ ಇದೆ. ಮೀನರಾಶಿ, ಗೃಹದಲ್ಲಿ ಎಲ್ಲರೂ ಒಂದೇ ರೀತಿಯಾದ ಆಹಾರಗಳನ್ನು ಉಪಯೋಗಿಸುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ಅದೃಷ್ಟ ಸಂಖ್ಯೆ 3, 4, 9, 2, 6. ಜೈ ಸದ್ಗುರು ಸಿದ್ಧಲಿಂಗ.